ಹರೀಶಣ್ಣ. ಹರೀಶಣ್ಣ ಕೊಂಚ ಖುಷಿಯಣ್ಣ ಬೇಜಾರಣ್ಣ ಸೋತನೆ ಹೆಸರು ಬರಲಿಲ್ಲ ಖುಷಿಯ. ನಿಮಗೆ ಗೊತ್ತಿತ್ತಲ್ವ ನೀವು ಸೋಲ್ತೀರಿ ಅಂತ ಎಕ್ಸ್ಪೆಕ್ಟ್ ಇತ್ತು. ಆಡ ಇಡೆ ಬರ್ಪಣ ಒಂದೇ ಉದ್ದೇಶ, ನಮ್ಮ ಮೇಲಿನ ಪ್ರೀತಿ ಮತ್ತು ಶಾಸ್ತ್ರ ಫ್ರೆಂಡ್ಸ್ ಯಾವತ್ತೂ ಕೂಡ ನಮ್ಮ ಜೊತೆ ಸಿಗ್ತಾರೆ. ಕೆಸರಿನ ಲೆವೆಲ್ ಮಾದರಿಯ ಪಂದ್ಯಾಟ ಕೇರಳ ಶೈಲಿಯಲ್ಲಿ ದ ಟಾಪ್ ಅಂಡ್ ಟಾಪ್ 7 ತಂಡಗಳಲ್ಲಿ ಇದು ಒಂದು ಅಂತ ಹೇಳಿ ಕಾಲಕ್ಕೆ ಹೆಮ್ಮೈದೆ ಅಂತ ಇದ್ದಾರೆ. ಶ್ರೀಯುತ ಕುಶಲಪ್ಪಗೌಡ ಮರವಾಡಿ ಅವರಿಗೆ ಸ್ಮರಣಿಕೆ ನಿಂತು ಗೌರವಿಸಬೇಕು. ಅತಿ ದೂರದಿಂದ ಬಂದಿದ್ದೀರಿ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಾವೆಲ್ಲರೂ ಕೂಡ ಮುತ್ತಿಗೆಯ ಆ ಒಂದು ಪಂದ್ಯಾಟದಲ್ಲಿ ಸಿಗೋಣ. ಕಾರಣ ಒಂದೇ, ಮಳೆಯಿಂದಾಗಿ ಲೆವೆಲ್ ಪಂದ್ಯಾಟಗಳು ಸಾಗಿ ಬರಲಿಕ್ಕಿಲ್ಲ. ಅದು ಕಾಂಕ್ರೀಟ್ ಇದ್ರೆ ಓಕೆ. ಎಸ್ ಥ್ಯಾಂಕ್ ಯು. ಸಾಯಿ ಫ್ರೆಂಡ್ಸ್ ಮಗುರು ಬಂದರು. ಎಸ್ ಸಂತು ಶ್ರೀದೇವಿ ಫ್ರೆಂಡ್ಸ್ ಕಟ್ಟುವ ಯುವಕ ಸಂತೋಷ್ 4 ತಿಂಗಳ ಐನಾತಿ ಮದಿನ ಮಿಸ್ಟರ್ ಚಂದ್ರನಾಥ್, ಮಿಸ್ಟರ್ ಶಿವು, ಜಯ ಗಣೇಶ್, ಮಿಸ್ಟರ್ ಹರೀಶ್, ವಾಸು, ದುರ್ಗಾ, ನಿಖಿಲ ಬಲ್ಲು ಬೋಡಾಡ ಹೋಯ್ತು ನೋಡು. ಶಾಸ್ತ್ರ ನೆಲ್ಯಾಡಿ ಬಿ, ಶಾಸ್ತ್ರ ನೆಲ್ಯಾಡಿ ಎ. ಶಾಸ್ತ್ರ ನೆಲ್ಯಾಡಿ ಎಲ್ಲಿದ್ದೀರಿ ತಂಡ? ನೀವು ಎಲ್ಲಿಗೆ ಪ್ರಥಮ ಮ್ಯಾಚ್ನ ವಿನ್ನರ್ಸ್ ಶಾಸ್ತ್ರ ನೆಲ್ಯಾಡಿ ಮತ್ತು ಶಾಸ್ತ್ರ ನೆಲ್ಯಾಡಿಯೇ ಒಟ್ಟಿಗೆ ಆಡಬೇಕು. ನಿಮಗೆ ತಾಕತ್ತು ಇಷ್ಟೇ ಗೊತ್ತಾಗ. ಮುನ್ನಡೆಯಲ್ಲಿ ಅಂಕಣ ಬದಲಾವಣೆ ಮಾಡಿಕೊಳ್ಳಿ. ಇಡೀ ರಾಜ್ಯದಲ್ಲಿ 1 ಫೀಟ್ ಗುಂಡಿ ಅಂದ್ರೆ ಫುಲ್ ಗ್ರಿಪ್ ಮಾದರಿಯ ನಂಬರ್ 1 ಟೀಮ್ ಅಂದ್ರೆ ಫುಲ್ ಗ್ರಿಪ್ ಮಾದರಿಯ ತಂಡ ಇದು. ಧೈರ್ಯದಲ್ಲಿ ಕೂಡ ಸತತವಾಗಿ ಬಹುಮಾನವನ್ನು ಪಡ್ಕೊಂಡು ತಂದ ಓಪ್ಲಸ್ ಸ್ಟಾರ್. ಭಾರಿ ಖುಷಿ ಹೆಚ್ಚಿನ ಮಣ್ಣ ಕ್ರಿಕೆಟ್ ಮಲ್ಲ, ಕ್ರಿಕೆಟ್ ಮತ್ತು ಹಗ್ಗಜಗ್ಗ. Finish. Moments. The best gripper in the full grip match, Anif Marike. ಆವಂದಾತು ಸುಲಭ. ಮತ್ತೆ ಬಲ್ವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಈ ಭಾಗದಲ್ಲಿ ಶಾಖೆಯನ್ನು ಮಾಡಿಸುವ ಮುಖಾಂತರ ಕೆಲಸವನ್ನು ನಿರ್ವಹಿಸ್ತಾ ಇರುವವರು ಶ್ರೀಯುತ ವಂದನ್ ಅಶ್ವತ್ಥ ಗೆಳೆಯರ ಬಳಗ ಹೊಸಮಲ್ಲಿ ನಿಮ್ಮನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಂಡಿದ್ದಾರೆ. ದಕ್ಷಿಣ ಕ್ರೀಡಾ ಸೇವಾ ಸಂಘ ನಿಮ್ಮನ್ನು ಸುಮೃದಯಿಂದ ಡಿಪ್ಲೊಮೆಸಿ ಬೀಳ್ಕೊಡ್ತಾ ಇದ್ದಾರೆ. ಮಣಿ ಪ್ರಿಜ್ವಾನ್ ಆಶಿಕ್ ಗೌತಮ್ ಪ್ರೀಸಿಯ. ನೆಕ್ಸ್ಟ್ ಮ್ಯಾಚ್ ಶಾಸ್ತಾರ ಮತ್ತು ಶಾಸ್ತಾರ. 1 ಸೆಕೆಂಡ್ ತಿಕ್ಕುಂತಲಿ ಚೂರು. ರಿಜ್ವಾನ್, ಜೀವನ್, ಗೌತಮ್, ರವಿ, ಹರೀಶ್, ಶಫೀಕ್, ಹರಿ ಮರಿಕ್.
ಆಸೀಫ್ ಗೊತ್ತಿತ್ತು ನಿಮಗೆ ವಿನ್ ಆಗ್ಬೋದು ಏನಾಗ್ಬೋದು ಅಂತ ಗೊತ್ತಿತ್ತ ಪುತ್ತೂರು ಗಿರಣ್ಣಗ ಎಕ್ಸಾಕ್ಟ್ಲಿ ಕೇಸರದಲ್ಲಿ ಜಾಡಿಗೆ ಬರ್ತಿರೋ ಜೊತೆ ಚಪ್ಪಾಳೆ ಬರಬೇಕು ಅವರಿಗೆ ಗ್ರಿಪ್ ಬಂದು ಆಟಗಾರರು ಇದರಲ್ಲಿ ಭಾಗವಹಿಸಿದ್ರೆ ಕಷ್ಟ ಅದು ಕೂಡ ಓಪನ್ ಶಿವಪ್ರಸಾದ್ ದುಗ್ಗಲ ಇವರಿಗೆ ಸ್ಮರಣಿಕೆ ನಿಂತು ಗೌರವಿಸಬೇಕು ಫುಲ್ ಗ್ರಿಪ್ ಪಂದ್ಯದಲ್ಲಿ ನಿಮ್ಮ ವಿಜಯದ ಮೆರವಣಿಗೆ ಸಾಕ್ತಾ ಇರಲಿ.